ನೋಡಿ, ನನ್ನ ತಲೆ ಕೂದಲು ಎಷ್ಟು ಸಿಲ್ಕಿ ಆ್ಯಂಡ್ ಸ್ಮೂತ್ ಆಗಿದೆ ಅಂತ. ನಾನು ಮಾರ್ಕೆಟಿಂದ ತಂದಿರುವಂಥ ಯಾವ ಕಂಡೀಷನರ್ ಆಗಲಿ ಹೇರ್ ಸೆರಮ್ ಆಗಲಿ ಹಾಕಿಲ್ಲ. ಮನೆಯಲ್ಲೇ ಮಾಡ್ಕೊಂಡಂಥ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಸೆರಮನ್ನು ಹಾಕಿಬಿಟ್ಟು ಅರ್ಧ ಗಂಟೆ ಬಿಟ್ಬಿಟ್ಟು ಸ್ನಾನ ಮಾಡಿರುವಂಥದ್ದು. ಕೂದಲು ಎಷ್ಟು ಸಾಫ್ಟ್ ಸಿಲ್ಕಿ ಅನ್ನಿಸ್ತಾ ಇದೆ ಅಂತಂದರೆ ಆ ರಿಸಲ್ಟನ್ನು ನನಗೆ ನಂಬಲಿಕ್ಕೆ ಆಗ್ತಿಲ್ಲ, ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ. ಇನ್ನೊಂದು ಏನು ಅಂತಂದರೆ ಇದನ್ನ ನೀವು ಯಾರು ಬೇಕಾದರೂ ಮನೆಯಲ್ಲಿ ಸುಲಭವಾಗಿ ಟ್ರೈ ಮಾಡ್ಬೋದು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಹೇರ್ ಗ್ರೋತಿಗೆ ಕೂಡ ಒಳ್ಳೆಯದು, ತುಂಬ ಕೂದಲಿಗೆ ಕೂಡ ತುಂಬ ಸಾಫ್ಟ್ ಮತ್ತು ಆ ಶೈನಿಂಗ್ ಟೆಕ್ಸ್ಚರ್ ಇದೆಯಲ್ಲ ಅದನ್ನ ಕೊಡುತ್ತೆ. ಖಂಡಿತವಾಗ್ಲೂ ಒಂದ್ಸರಿ ಈ ಹೇರ್ ಸೆರಮನ್ನು ಮನೆಯಲ್ಲಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆ ಇನ್ನೊಂದು ಏನಂತಂದರೆ ಇದನ್ನ ಕಂಪ್ಲೀಟಾಗಿ ಯಾವ ಥರ ಮಾಡ್ಬೋದು ಮನೆಯಲ್ಲಿ ಸುಲಭವಾಗಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾನು ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮ್ಮ ಫೀಡ್ಬ್ಯಾಕ್ ಕೂಡ ತಿಳಿಸೋಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ಜಪಾನಲ್ಲಿ ತುಂಬ ಟ್ರೆಂಡಿಂಗ್ ಆಗಿರುವಂಥ ಹೇರ್ ಸೆರಮ್ ಇದು. ಅವರ ಸಿಲ್ಕಿ ಸಾಫ್ಟ್ ಹೇರ್ನ ಹಿಂದೆ ಇದೆಯಲ್ವಾ, ಇದೇ ಸೀಕ್ರೆಟ್ ಇರೋದು. ಇದನ್ನ ಮಾಡೋದಕ್ಕೆ ನಮಗೆ ಸ್ವಲ್ಪ ಅಕ್ಕಿ ಬೇಕು. ಒಂದು ಅರ್ಧ ಕಪ್ಪಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನ ಒಂದು ಪಾತ್ರೆಗೆ ಹಾಕಿ ಒಂದು 3 ಪಟ್ಟು ನೀರನ್ನು ಹಾಕಿ ಬೇಯಿಸಬೇಕು. ಯಾಕಂತಂದರೆ ರೈಸ್ ಚೆನ್ನಾಗಿ ಬೇಯಬೇಕು ಮತ್ತು ಸ್ವಲ್ಪ ತಿಳಿ ಉಳಿಬೇಕು. ಅದಕ್ಕೆ ನಾವು ಒಂದು ಸ್ವಲ್ಪ ನೀರನ್ನು ಜಾಸ್ತಿಯೇ ಹಾಕಿ ಬೇಯಿಸ್ಕೋಬೇಕು. ಇದು ತಣ್ಣಗಾದ ನಂತರ ಆ ತಿಳಿ ಜೊತೆನೇ ನಾವಿದನ್ನ ಒಂದು ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಬಿಟ್ಟು ನೈಸ್ ಪೇಸ್ಟ್ ಥರ ಮಾಡ್ಕೋಬೇಕು. ತುಂಬ ಸಾಫ್ಟ್ ಪೇಸ್ಟ್ ಆಗಬೇಕು. ಇದಾದ ನಂತರ ಇನ್ನೊಂದು ಇಂಗ್ರೀಡಿಯೆಂಟನ್ನು ರೆಡಿ ಮಾಡೋದಿದೆ. ಅದೇನು ಅಂತಂದರೆ ಕಾರ್ನ್ ಸ್ಟ್ರ್ಯಾಚ್. 1 ಚಮಚದಷ್ಟು ಕಾರ್ನ್ ಸ್ಟ್ರ್ಯಾಚನ್ನು ತಗೊಂಡು ಅದಕ್ಕೊಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಉರಿ ಕಮ್ಮಿ ಇಟ್ಕೊಂಡು ಅದನ್ನ ಮಿಕ್ಸ್ ಮಾಡ್ತಾ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನಿಮಗೆ ಅದು ಕ್ರೀಮ್ ಥರ ಆಗುತ್ತೆ. ಅಂದರೆ ಕ್ರೀಮ್ ಟೆಕ್ಸ್ಚರ್ ಬರಬೇಕು. ಅದಾದ ನಂತರ ಅದು ತಣ್ಣಗಾದ ನಂತರ ಆ ಪೇಸ್ಟಿಗೆ ಅಕ್ಕಿ ಪೇಸ್ಟನ್ನು ಸೇರಿಸಿ ಒಂದು 5-6 ಚಮಚ ಅಕ್ಕಿ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಚಮಚದಷ್ಟು ಹರಳೆಣ್ಣೆ ಅಂದರೆ ಕ್ಯಾಸ್ಟರ್ ಆಯಿಲ್, 2 ಚಮಚದಷ್ಟು ಕೋಕೋನಟ್ ಆಯಿಲ್ ತೆಂಗಿನ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ ಸೇರಿಸಿದರೆ ತಲೆ ಕೂದಲಿಗೆ ಇನ್ನಷ್ಟು ಅಂದರೆ ಆ ಸಿಲ್ಕ್ ಟೆಕ್ಸ್ಚರ್ ಬರುತ್ತೆ ಮತ್ತು ತುಂಬ ಸಾಫ್ಟ್ ಕೂಡ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಸೆರಮನ್ನು ರೆಡಿ ಮಾಡಿಕೊಂಡು ತಲೆ ಕೂದಲನ್ನು ಬಿಡಿಸ್ಬಿಟ್ಟು ಕ್ಲೀನಾಗಿ ಹಚ್ಕೊಂಡು 1 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಬೇಕು. ಮೈಲ್ಡ್ ಶಾಂಪಿಂದ ತೊಳ್ಕೊಂಡ್ರೆ ಸಾಕು. ವಾರಕ್ಕೆ 2 ಸರಿ ಈ ಥರ ಮಾಡೋದ್ರಿಂದ ತಲೆ ಕೂದಲು ತುಂಬ ಸಿಲ್ಕಿ ಆಗುತ್ತೆ, ಸಾಫ್ಟ್ ಆಗುತ್ತೆ. ಫಸ್ಟ್ ವಾಶಿಗೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆಯೇ ಇನ್ನೊಂದು ಏನು ಅಂತಂದರೆ ಇದನ್ನ ವಾರಕ್ಕೆ 1-2 ಸರಿ ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಇದು ಕೆಮಿಕಲ್ ಫ್ರೀ, ಆದ್ದರಿಂದ ಎಲ್ರಿಗೂ ಒಳ್ಳೆಯದು. ಎಲ್ಲ ಪ್ಯೂರ್ ಆಗಿರುವಂಥ ಒಳ್ಳೆ ಕ್ವಾಲಿಟಿಯ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡ್ಕೊಳ್ಳಿ. ತಲೆ ಕೂದಲಿಗೆ ಹಚ್ಚೋಕ್ಕಿಂತ ಮುಂಚೆ ಒಂದು ಸರಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಎಲ್ರಿಗೂ.